ದುರ್ಗಾ ವಾಹಿನಿ ಸಂಘಟನೆ ಮತ್ತು ವಿಶ್ವ ಹಿಂದೂ ಪರಿಷತ್ ನಾಯಕ ಶರಣ್ ಪಂಪ್ವೆಲ್ ವಿರುದ್ಧ ಸಾಮಾಜಿಕ ಜಾಲತಾಣದಲ್ಲಿ ಅವಹೇಳನಕಾರಿ ಸಂದೇಶಗಳನ್ನು ಹಂಚಿಕೊಂಡಿದ್ದ ಪ್ರಕರಣಕ್ಕೆ ಸಂಬಂಧಿಸಿದಂತೆ 4 ಜನರನ್ನು ಮಂಗಳೂರು ನಗರ ಪೊಲೀಸರು ಬಂಧಿಸಿದ್ದಾರೆ. ಸುಳ್ಯ ಕಸಬಾದ ಭವಾನಿ ಶಂಕರ್, ನೌಷದ್, ಕಾವೂರಿನ ರವಿ ಅಲಿಯಾಸ್ ಟಿಕ್ಕಿ ರವಿ, ಮೂಡಬಿದ್ರೆಯ ದರೆಗುಡ್ಡೆಯ ಜಯಕುಮಾರ್ ಬಂಧಿತ ಆರೋಪಿಗಳು. ಇವರು ಶರಣ್ ಪಂಪ್ವೆಲ್ ಯುವತಿಯೊಂದಿಗೆ ಅಶ್ಲೀಲ ಮೆಸೇಜ್ ಮಾಡುತ್ತಿದ್ದಾರೆಂದು ಸಾಮಾಜಿಕ ಜಾಲತಾಣದಲ್ಲಿ ಸ್ಕ್ರೀನ್ಶಾಟ್ ರವಾನೆ ಮಾಡಿದ್ದರು. ಸದ್ಯ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಅವರ ನಿರ್ದೇಶನದಂತೆ ಡಿಸಿಪಿ ಹರಿರಾಮ್ ಶಂಕರ್ ಮಾರ್ಗದರ್ಶನದಲ್ಲಿ ಮಂಗಳೂರು ಪೂರ್ವ ಪೊಲೀಸ್ ಠಾಣಾ ಸಬ್ ಇನ್ಸ್ಪೆಕ್ಟರ್ ಹಾಗೂ ಸಿಬ್ಬಂದಿಗಳು ಆರೋಪಿಗಳನ್ನು ಬಂಧಿಸಿದ್ದಾರೆ. ನಗರದಲ್ಲಿ ಒಬ್ಬ ವ್ಯಕ್ತಿ ಶರಣ್ ಪಂಪ್ವೆಲ್ ಅಂತ ಅವನು ಈ ದುರ್ಗಾ ವಾಹಿನಿ ಮಹಿಳಾ ಸಂಘಟನೆಯ ಹುಡುಗಿಯರನ್ನ ಎಕ್ಸ್ಪ್ಲಾಯ್ಟ್ ಮಾಡ್ತಾ ಇದ್ದಾನೆ, ಮತ್ತೆ ಬೇರೆ ಬೇರೆ ಕೆಟ್ಟ ಚಟುವಟಿಕೆಗಳಲ್ಲಿ ತಳ್ತಾ ಇದ್ದಾನೆ ಅಂತಂದು ಒಂದು ವಾಟ್ಸಪ್ ಮೆಸೇಜಸ್ನ ಕಂಟಿನ್ಯೂಸ್ ಆಗಿ ಬೇರೆ ಬೇರೆ ಗ್ರೂಪ್ಗಳಲ್ಲಿ ಕಮ್ಯುನಿಕೇಟ್ ಮಾಡುವಂಥದ್ದು. ಮತ್ತೆ ದುರ್ಗಾ ವಾಹಿನಿಗೆ ಸಂಬಂಧಪಟ್ಟ ಮಹಿಳೆಯರು ಯಾರಿದ್ದಾರೆ ಅವ್ರ ಬಗ್ಗೆ ಸ್ವಲ್ಪ ಕೆಟ್ಟದಾಗಿ ಬಿಂಬಿಸುವಂತ ಒಂದು ಪ್ರಯತ್ನ ಆಗಿದೆ ಅಂತ ದುರ್ಗಾ ವಾಹಿನಿ ಅದರ ಪದಾಧಿಕಾರಿಗಳು ನಮಗೆ ಒಂದು ಫಿರ್ಯಾದನ್ನು ನೀಡಿದ್ರು. ಕದ್ರಿ ಪೊಲೀಸ್ ಸ್ಟೇಷನ್ ಅಲ್ಲಿ ನಾವು ಪ್ರಕರಣವನ್ನ ದಾಖಲು ಮಾಡಿಕೊಂಡಿದ್ವಿ. ಇದು 1ನೇ ತಾರೀಕು ಆಗಿದ್ದು ಪ್ರಕರಣ. ಈ ಪ್ರಕರಣದಲ್ಲಿ ಒಟ್ಟು 4 ಜನ, ಭವಾನಿ ಶಂಕರ್ ಅಂತ ಈತ ಸುಳ್ಯ ದುಗ್ಗಲಡ್ಕ ಆ ಊರಿನವರು, ನೌಷಾದ್ ಈತ ಬಜಾಲ್ ಅಂಚೆ ಸಿರಿಸೀಮೆ ನರ್ಸರಿ ಏರಿಯಾ ಮಂಗಳೂರು, ರವಿ ಅಲಿಯಾಸ್ ಟೆಕ್ಕಿ ರವಿ